ಹಾಯ್ ಎಲ್ಲರೂ ಕೂಡ ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ಕುಟ್ಟಿಚಾತನ್ ತೆಯ್ಯಂನ ಬಗ್ಗೆ ತಿಳಿಯೋಣ. ಕುಟ್ಟಿಚಾತನ್ ತೆಯ್ಯಂ ಇದನ್ನ ಸಸ್ತಪ್ಪನ್ ತೆಯ್ಯಂ ಅಂತ ಕೂಡ ಕರೆಯುತ್ತಾರೆ. ಇದು ಭಾರತದ ಕೇರಳ ರಾಜ್ಯದ ಉತ್ತರ ಭಾಗಗಳಲ್ಲಿ ಅಂದ್ರೆ ನಾರ್ತ್ ಕೇರಳದಲ್ಲಿ ಪ್ರದರ್ಶಿಸಲಾಗುವ ಜನಪ್ರಿಯ ತೆಯ್ಯಂಗಳಲ್ಲಿ ಇದು ಕೂಡ ಒಂದು ಅಂತ ಹೇಳಬಹುದು. ಕುಟ್ಟಿಚಾತನ್ ತೆಯ್ಯಂನಲ್ಲಿರುವ ದೇವತೆಯು ಕಣ್ಣೂರು ಜಿಲ್ಲೆಯ ಪಯ್ಯನ್ನೂರ್ನ ಕಲಾಕಟ್ಟು ಇಲ್ಲಂನ ಬ್ರಾಹ್ಮಣ ಕುಟುಂಬದೊಂದಿಗೆ ಸಂಬಂಧವನ್ನ ಹೊಂದಿರುವುದರಿಂದ ಈ ತೆಯ್ಯಂವನ್ನ ಕಲಾಕಟ್ಟು ಕುಟ್ಟಿಚಾತನ್ ತೆಯ್ಯಂ ಅಂತ ಕೂಡ ಕರೆಯುತ್ತಾರೆ. ಹಾಗಾದ್ರೆ ಬನ್ನಿ ಕುಟ್ಟಿಚಾತನ್ ತೆಯ್ಯಂನ ಬಗ್ಗೆ ಇರುವಂತಹ ಪುರಾಣದ ಬಗ್ಗೆ ತಿಳಿಯೋಣ. ಕುಟ್ಟಿಚಾತನ್ ತೆಯ್ಯಂಗೆ ಸಂಬಂಧಪಟ್ಟ ಹಾಗೆ ಅನೇಕ ಕಥೆಗಳನ್ನ ಕಾಣಬಹುದು. ಅವುಗಳಲ್ಲಿ ಕೆಲವೊಂದನ್ನ ಮಾತ್ರ ತಿಳಿಯೋಣ. ಶಿವ ಮತ್ತು ಪಾರ್ವತಿಯ ಮಗನಾಗಿ ಕುಟ್ಟಿಚಾತನ್. ಶಿವ ಮತ್ತು ಪಾರ್ವತಿ ಭೂಲೋಕದಲ್ಲಿ ವಲ್ಲುವನ್ ಮತ್ತು ವಲ್ಲುವತಿ ವೇಷವನ್ನ ಧರಿಸಿದಾಗ ಅವರಿಗೆ ಕರುವಲ್ ಮತ್ತು ಕುಟ್ಟಿಚಾತನ್ ಎಂಬ ಇಬ್ಬರು ಮಕ್ಕಳು ಜನಿಸುತ್ತಾರೆ. ಇವರುಗಳಲ್ಲಿ ಕುಟ್ಟಿಚಾತನ್ ಕಪ್ಪು ದೇಹ, ಹಣೆ ಮೇಲೆ ಹೂವು ಮತ್ತು 3 ಕಣ್ಣುಗಳೊಂದಿಗೆ ಜನಿಸಿರುತ್ತಾನೆ. ಈ ಕುಟ್ಟಿಚಾತನ್ನನ್ನ ಶಿವ ಮತ್ತು ಪಾರ್ವತಿ ಅಂದ್ರೆ ವಲ್ಲುವನ್ ಮತ್ತು ವಲ್ಲುವತಿ ಈ ಮಗುವನ್ನ ಕಲಂಕಟ್ಟು ಇಲ್ಲಂನ ಮಕ್ಕಳಿಲ್ಲದ ನಂಬೂದ್ರಿ ಬ್ರಾಹ್ಮಣರಿಗೆ ನೀಡುತ್ತಾರೆ. ಹೀಗಿರುವಾಗ ನಂಬೂದ್ರಿ ಬ್ರಾಹ್ಮಣರು ಆ ಮಗುವನ್ನ ಶಾಲೆಗೆ ಗುರುವಿನ ಬಳಿ ಕಳುಹಿಸುತ್ತಾರೆ. ಗುರುಗಳ ಮಾತನ್ನ ಪಾಲಿಸಲು ಸಿದ್ಧರಿಲ್ಲದ ಕುಟ್ಟಿಚಾತನ್ ಬ್ರಾಹ್ಮಣ ಪದ್ಧತಿಗಳಿಗೆ ವಿರುದ್ಧವಾದ ಆಚರಣೆಗಳನ್ನ ಅಳವಡಿಸಿಕೊಳ್ಳಲು ಪ್ರಾರಂಭಿಸುತ್ತಾನೆ ಮತ್ತು ಗುರುಗಳ ವಿರುದ್ಧ ಅನೇಕ ಪ್ರಶ್ನೆಗಳನ್ನ ಕೇಳುತ್ತಾನೆ. ಆಗ ಗುರುವಿನ ಅಸಾಧಾರಣ ಬುದ್ಧಿಮತ್ತೆಯಿಂದಾಗಿ ಕೂಡ ಮಗುವಿನ ಅನೇಕ ಪ್ರಶ್ನೆಗಳಿಗೆ ಉತ್ತರಿಸಲು ಗುರುವಿಗೆ ಸಾಧ್ಯವಾಗುವುದಿಲ್ಲ. ಗುರುಗಳು ತನಗೆ ವಿಧೇಯನಾಗದ ಕುಟ್ಟಿಚಾತನ್ನನ್ನ ಗದರಿಸಿ ಆಗ ಹೊಡೆಯುತ್ತಾರೆ. ಅಂದ್ರೆ ಗುರುಗಳು ಆಗ ಸಿಟ್ಟಿನಿಂದ ಕುಟ್ಟಿಚಾತನ್ಗೆ ಹೊಡೆಯುತ್ತಾರೆ. ಈಗ ಕುಟ್ಟಿಚಾತನ್ ಸೇಡು ತೀರಿಸಿಕೊಳ್ಳಲು ಗುರುಗಳನ್ನ ಕೊಂದು ಸ್ಥಳದಿಂದ ಹೊರಟು ಹೋಗುತ್ತಾನೆ. ಕುಟ್ಟಿಚಾತನ್ ಗುರುವನ್ನ ಕೊಂದ ವಿಷಯವನ್ನ ತಿಳಿದ ನಂಬೂದ್ರಿಯವರು ತನ್ನ ಹೆಂಡತಿ ಅತೋಲಮ್ಮನಿಗೆ ಹಸಿವಿನಿಂದ ಬಳಲುತ್ತಿರುವ ಮಗುವಿಗೆ ಆಹಾರ ನೀಡಬೇಡ ಅಂತ ಹೇಳ್ತಾರೆ. ಆಗ ಕುಟ್ಟಿಚಾತನ್ ಅತೋಲಮ್ಮಳ ಬಳಿ ಹಸಿದು ಹಾಲು ಕೇಳಿದಾಗ ಅವಳು ಅದನ್ನ ತಿರಸ್ಕರಿಸುತ್ತಾಳೆ. ಈಗ ಕೋಪಗೊಂಡ ಕುಟ್ಟಿಚಾತನ್ ಒಂದು ಹೋರಿಯನ್ನ ಕೊಂದು ಅದರ ರಕ್ತವನ್ನ ಕುಡಿಯುತ್ತಾನೆ. ಇದರಿಂದ ಕೋಪಗೊಂಡ ನಂಬೂದ್ರಿ ಕುಟ್ಟಿಚಾತನ್ನನ್ನ ಸಾಯಿಸುವಷ್ಟು ಹೊಡೆಯುತ್ತಾರೆ. ಆದರೆ ಕುಟ್ಟಿಚಾತನ್ ಮರುಜನ್ಮವನ್ನ ಪಡೆಯುತ್ತಾನೆ. ಈಗ ನಂಬೂದ್ರಿಯವರು ಹೆಚ್ಚಿನ ಸಂಖ್ಯೆಯ ಬ್ರಾಹ್ಮಣರನ್ನ ಕರೆತಂದು ಕುಟ್ಟಿಚಾತನ್ನನ್ನ ಕೊಂದು ಅವನ ದೇಹವನ್ನ 390 ತುಂಡುಗಳಾಗಿ ಕತ್ತರಿಸಿ 21 ಹೋಮಕುಂಡಗಳಲ್ಲಿ ಅಂದ್ರೆ ಒಂದು ರೀತಿಯ ಪವಿತ್ರ ಕುಂಡದಲ್ಲಿ ಹಾಕಿ ಸುಟ್ಟು ಹಾಕುತ್ತಾರೆ. ಆ ಕುಂಡಗಳಿಂದ ಅನೇಕ ಕುಟ್ಟಿಚಾತನರು ಜನಿಸಿದರು ಮತ್ತು ಅವರು ನಂಬೂದಿರಿಯ ಮನೆ ಮತ್ತು ಹತ್ತಿರದ ಬ್ರಾಹ್ಮಣರ ಮನೆಗೆ ಬೆಂಕಿಯನ್ನ ಹಾಕುತ್ತಾರೆ. ಹೀಗೆ ಕುಟ್ಟಿಚಾತನ್ನ ಕಿರುಕುಳಕ್ಕೆ ಒಳಗಾದ ಬ್ರಾಹ್ಮಣರು ಕುಟ್ಟಿಚಾತನ್ನ ತೆಯ್ಯಂ ಆಗಿ ಪೂಜಿಸಲು ನಿರ್ಧಾರವನ್ನ ಮಾಡುತ್ತಾರೆ. ಇದು ಕುಟ್ಟಿಚಾತನ್ ತೆಯ್ಯಂನ ಬಗ್ಗೆ ಇರುವಂತಹ ಒಂದು ಪುರಾಣ. ಇನ್ನೊಂದು ಕಥೆಯ ಪ್ರಕಾರ ಕುಟ್ಟಿಚಾತನ್ ನಂಬೂದ್ರಿ ಮತ್ತು ಆತನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಅಂದ್ರೆ ಮನೆ ಗುಡಿಸುತ್ತಿದ್ದ ಹಿಂದುಳಿದ ಪುಳಯ ಮಹಿಳೆಗೆ ಜನಿಸಿದ ಮಗು. ಈ ಕಥೆಯ ಪ್ರಕಾರ ಯಾವಾಗ ಆ ಮಹಿಳೆ ಗರ್ಭಿಣಿ ಆಗುತ್ತಾಳೋ ಆಗ ನಂಬೂದ್ರಿ ಮುಜುಗರಕ್ಕೆ ಒಳಗಾಗುತ್ತಾನೆ. ಆಗ ಗರ್ಭಿಣಿ ಮಹಿಳೆ ತನ್ನನ್ನು ತಾನು ಕಲ್ಲಿನ ಕೋಣೆಯಲ್ಲಿ ಬೀಗ ಹಾಕಿಕೊಂಡಳು ಮತ್ತು ಹೆರಿಗೆಯ ನಂತರ ಹುಡುಗನನ್ನ ಅಂದ್ರೆ ಆಕೆಯ ಮಗುವನ್ನ ತುಂಬಾ ರಹಸ್ಯವಾಗಿ ಕೋಣೆಯಲ್ಲಿ ಬೆಳೆಸಲಾಯಿತು. ಈ ಅವಧಿಯಲ್ಲಿ ಅಂದ್ರೆ ಮಗು ಬೆಳೆಯುತ್ತಿದ್ದಾಗಲೇ ಮನೆಯಲ್ಲಿದ್ದ ಅಕ್ಕಿ ಮತ್ತು ಭತ್ತವನ್ನ ಕದ್ದು ಕೆಳಜಾತಿಯ ಬಡವರಿಗೆ ದಾನ ಮಾಡುತ್ತಿದ್ದ ಎಂಬ ಕತೆ ಕೂಡ ಇದೆ. ಇನ್ನೊಂದು ದಂತಕತೆ ಹೇಳುವ ಪ್ರಕಾರ ಕುಟ್ಟಿಚಾತನ್ ನಂಬೂದ್ರಿ ಮತ್ತು ಹಿಂದುಳಿದ ಪಾಣ ಮಹಿಳೆಗೆ ಜನಿಸಿದ ಮಗು. ಅಕ್ರಮ ಸಂಬಂಧದ ಮಗನಾಗಿ ಜನಿಸಿದ ಕಾರಣ ಆ ಮಗನಿಗೆ ತಂದೆಯ ಪ್ರಭುತ್ವ ದೊರೆಯಲಿಲ್ಲ. ನಿರ್ಲಕ್ಷ್ಯದಿಂದ ಬೆಳೆದ ಮಗು ತುಂಬಾ ತುಂಟತನದಿಂದ ಕೂಡಿತ್ತು ಅಂತಾನೆ ಹೇಳ್ಬೋದು. ಒಮ್ಮೆ ಅವನು ನೀರಿಗಾಗಿ ಬಾಯಾರಿದಾಗ ಅಂದ್ರೆ ಕುಟ್ಟಿಚಾತನಿಗೆ ಬಾಯಾರಿಕೆಯಾಗಿ ನೀರನ್ನ ಕೇಳಿದಾಗ ಜನರು ಆತನಿಗೆ ನೀರನ್ನ ನೀಡದೆ ಅವಮಾನಗೊಳಿಸುತ್ತಾರೆ. ಕೋಪಗೊಂಡ ಕುಟ್ಟಿಚಾತನ್ ತನ್ನ ಬಾಯಾರಿಕೆಯನ್ನ ನೀಗಿಸಿಕೊಳ್ಳಲು ಹೋರಿ ಒಂದನ್ನ ಕೊಂದು ರಕ್ತವನ್ನ ಕುಡಿಯುತ್ತಾನೆ ಮತ್ತು ಆ ಸ್ಥಳದಿಂದ ಹೊರಟು ವಡಕರ ಕುಟ್ಟೋತ್ ಮೂಲಕ ಲೋಕನರ್ಕವನ್ನ ತಲುಪುತ್ತಾನೆ ಅನ್ನುವಂಥದ್ದು ಈ ಕತೆ. ಇದು ಕುಟ್ಟಿಚಾತನ್ಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕೆಲವೊಂದು ಪುರಾಣ ಕಥೆಗಳು. ಇನ್ನು ಕುಟ್ಟಿ ಎಂಬುದು ಮೇಲ್ಜಾತಿಯನ್ನ ಸೂಚಿಸುತ್ತದೆ ಮತ್ತು ಚಾತನ್ ಎಂಬುದು ಕೆಳಜಾತಿಯನ್ನ ಸೂಚಿಸುತ್ತದೆ ಎಂಬ ಅಂಶದಿಂದ ಕುಟ್ಟಿಚಾತನ್ ಎಂಬ ಹೆಸರು ಹುಟ್ಟಿಕೊಂಡಿದೆ ಎಂದು ನಂಬಲಾಗಿದೆ. ಇದು ಕುಟ್ಟಿಚಾತನ್ ತೆಯ್ಯಂನ ಬಗ್ಗೆ ಸ್ವಲ್ಪ ಮಾಹಿತಿ. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.